ಸಿಹಿ ಮೋದಕ ಯಾವತ್ತಾದರೂ ಈ ಥರ ಮಾಡಿದ್ದೀರೋ? ತುಂಬ ಅಂತಂದರೆ ತುಂಬ ಸುಲಭ, ಅಡುಗೆ ಬರೋದವರು ಕೂಡ ಮಾಡ್ಬೋದು. ಹಿಟ್ಟನ್ನು ನಾದ್ಕೋಬೇಕಾಗಿಲ್ಲ, ಯಾವುದೇ ಮೋಲ್ಡ್ ಅಥವಾ ಅಚ್ಚು ಬೇಕಾಗಿಲ್ಲ, ಕೈಯಿಂದ ಒತ್ತಿ ಶೇಪ್ ಕೊಡಬೇಕಾಗಿಲ್ಲ, ಒಂದು ಚೂರು ಒಡೆಯಲ್ಲ. ಒಂದು ಸರಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ತುಂಬಾ ಸುಲಭವಾಗಿರುವಂಥ ಮೋದಕ ಮಾಡಲಿಕ್ಕೆ ನಾವು ಮೊದಲಿಗೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಅದಾದ ನಂತರ 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಕಪ್ಪು ಬೆಲ್ಲಕ್ಕೆ 1 ಕಪ್ಪಷ್ಟು ಕಾಯಿ ತುರಿ. ಇದನ್ನ ನೀಟಾಗಿ ಒಂಚೂರು ಫ್ರೈ ಮಾಡ್ಕೋಬೇಕು. ಬೆಲ್ಲ ನೀರಾಗಿ ಅಂಟಿಗೆ ಹದಕ್ಕೆ ಬರಬೇಕು. ತುಂಬ ಉರಿ ಇಟ್ಬೇಡಿ, ಮೀಡಿಯಮ್ ಉರಿ ಇಟ್ಕೊಂಡೆ ಈ ಥರ ಮಾಡಿಕೊಂಡು ಈ ಹದಕ್ಕೆ ಬಂದ ನಂತರ ಸ್ಟವ್ ಆಫ್ ಮಾಡಿ ಹೂರಣನ ಒಂದು ಪಾತ್ರೆಗೆ ತೆಗೆದಿಟ್ಬಿಡಿ. ನೋಡಿ, ಈ ಥರ ಅಂಟಾಗಿ ಬಂದರೆ ಸಾಕು. ಬೆಲ್ಲನ ತುಂಬ ನೀರು ಮಾಡಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ, ಇಷ್ಟು ಸಾಕು. ಇವಾಗ ಮತ್ತೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಮೇಲೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. 1/4 ಕಪ್ಪು. ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು. ಈಗ ಇದು ತುಂಬಾ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದು ಏನು ಅಂತಂದರೆ 2 ಟೇಬಲ್ ಸ್ಪೂನಷ್ಟು ಮೈದಾ ಪುಡಿ. ನೀವು ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಟಿಲ್ಲದಾಗೆ ಈ ಥರ ಕರೆಕ್ಟಾಗಿ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಯಾಕೆ ಹಾಕೊಳ್ಳೋದು ಅಂತಂದರೆ ಮೋದಕ ಮೆತ್ತಗೆ ಬರುತ್ತೆ ಮತ್ತು ಒಡೆಯಲ್ಲ. ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಕುದಿಯೋ ತನಕ ಇದನ್ನ ಮಿಕ್ಸ್ ಮಾಡ್ತಾನೆ ಇರಿ. ಮೈದಾ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದ್ಸರಿ ನೀರು ಕುದಿದಾದ ನಂತರ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕರೆಕ್ಟಾಗಿ ಮಿಕ್ಸ್ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂದರೆ ಅಕ್ಕಿ ಹಿಟ್ಟು ತುಂಬ ಉಂಡೆ ಉಂಡೆ ಆಗುತ್ತೆ. ಈ ಥರ ನೀವು ಅಕ್ಕಿ ಹಿಟ್ಟು ಹಾಕಿದ ನಂತರ ಉರಿನ ಕಮ್ಮಿಗೆ ಇಟ್ಕೊಳ್ಳಿ. ಉರಿನ ಕಮ್ಮಿಗೆ ಇಟ್ಕೊಂಡು ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಬೇಡ, 2 ನಿಮಿಷ ಕಮ್ಮಿ ಉರಿಯಲ್ಲಿ ಈ ಥರ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೆನಪಿಟ್ಕೊಳ್ಳಿ, ನೀರು ಕುದಿದಾದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 3 ನಿಮಿಷ ಬಿಡಬೇಕು. 3 ನಿಮಿಷ ಆದ ನಂತರ ಸ್ಟವನ್ನು ಬಂದ್ ಮಾಡಿ. ಅಷ್ಟೊತ್ತಿಗೆ ಚೆನ್ನಾಗಿ ಹಬೆಯಲ್ಲಿ ಬೆಂದು ಅಕ್ಕಿ ಹಿಟ್ಟು ಮೆತ್ತಗಾಗಿರುತ್ತೆ. ಇವಾಗ ಇದನ್ನ ತೆಗೆದುಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ಕೆಲವರು ಅಗಲವಾದ ಪಾತ್ರೆಗೆ ಹಾಕ್ತಾರೆ ಬೇಗ ತಣ್ಣಗಾಗ್ಲಿಕ್ಕಿಂತ, ಬಟ್ ನನಗಿದು ನಾದಲಿಕ್ಕೆ ಏನೂ ಇಲ್ಲ, ಆದ್ದರಿಂದ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ತುಂಬ ಹೊತ್ತು ಈ ಅಕ್ಕಿ ಹಿಟ್ಟು ಬೆಚ್ಚಾಗಿರುತ್ತೆ. ಬೆಚ್ಚಾಗಿದ್ರೆ ನಮಗೆ ಮೋದಕ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ, ಅಥವಾ ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಹಾಕೋಬಹುದು. ಅದಾದ ನಂತರ ಸ್ವಲ್ಪ ತಣ್ಣೀರನ್ನು ಚಿಮುಕಿಸ್ಕೊಳ್ಳಿ. ಕೋಕೋನಟ್ ಆಯಿಲ್ ಯಾಕೆ ಹಾಕೊಳ್ಳೋದು ಅಂತಂದರೆ ಮೋದಕ ಒಡೆಯಲ್ಲ. ತಣ್ಣೀರು ಯಾಕೆ ಹಾಕೊಳ್ಳೋದು ಅಂತಂದರೆ ಇದು ಅಕ್ಕಿ ಹಿಟ್ಟು ತುಂಬಾ ಬಿಸಿ ಇರುತ್ತೆ. ಒಂಚೂರು ತಣ್ಣಗೆ ಮಾಡಿ ಕೈಯಿಂದ ಸ್ವಲ್ಪ ಈ ಥರ ಹದ ಮಾಡ್ಕೋಬೇಕು. ಇದನ್ನೇನು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಇಷ್ಟೇ ಹದ ಮಾಡ್ಕೋಬೇಕು. ಇವಾಗ ನಮಗೆ ಮೋದಕ ಮಾಡಲಿಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟನ್ನು ಕೈಯಲ್ಲಿ ತಗೊಂಡು ನೋಡಿ, ಈ ಥರ ಕೈಯಿಂದ ಮೆತ್ತಗೆ ಮಾಡಿದರೆ ಸಾಕು. ಒತ್ಬಿಟ್ಟು ಉಂಡೆ ಕಟ್ಟೋಕ್ಕಿಂತ ಮುಂಚೆ ಈ ಥರ ಮೆತ್ತಗೆ ಮಾಡಿಕೊಂಡು ಅದಾದ ನಂತರ ನಾವು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ನಾದ್ಕೊಳ್ಳೋಕೆ ಏನೂ ಇಲ್ಲ ನೋಡಿ, ಕೈಯಿಂದ ಉಂಡೆನ ಪ್ರೆಸ್ ಮಾಡಿಕೊಂಡು. ಇವಾಗ ಮೇಯ್ನ್ ಏನು ಅಂತಂದರೆ ಮೋಲ್ಡನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಇಡ್ಲಿ ಮಾಡುವಂಥ ಕಪ್ ಅಥವಾ ಚಿಕ್ಕ ಕಪ್ ಇರುತ್ತಲ್ವ, ಸ್ಟೀಲ್ ಕಪ್, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಈ ಹಿಟ್ಟನ್ನು ಅಥವಾ ಈ ಉಂಡೆನ ಅದರಲ್ಲಿ ಹಾಕಿಬಿಟ್ಟು ಈ ಥರ ರೆಡಿ ಮಾಡ್ಕೋಬೇಕು. ನಮಗೆ ಹೂರನ್ನು ಹಾಕ್ಕೊಳ್ಳೋಕ್ಕೆ ಕೈಯಿಂದ ಒತ್ತಿ ಈ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಆ ಕಪ್ಪಿಗೆ ಎಣ್ಣೆ ಸವರ್ಕೊಳ್ಳಿ ಫಸ್ಟ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಹೊರಗಡೆ ಬಂದಿರಬೇಕು. ಇದಾದ ನಂತರ ನೋಡಿ, ಹೂರನ್ನು ಹಾಕ್ಕೊಂಡು ಸೈಡಿಂದ ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು. ಹೂರನ್ನು ಫುಲ್ ಹಾಕೋಬೇಡಿ, ಯಾಕಂತಂದರೆ ಇದು ಫೋಲ್ಡ್ ಮಾಡಲಿಕ್ಕೆ ನಮಗೆ ಜಾಗ ಬೇಕಾಗುತ್ತೆ. ಅದರಿಂದ ಅಂದಾಜಾಗಿ ಹೂರಣನ ಹಾಕ್ಕೊಂಡು ಹಿಟ್ಟನ್ನು ಮೇಲ್ಗಡೆಯಿಂದ ಈ ಥರ ಸೆಟ್ ಮಾಡ್ಕೊಳ್ಳಿ. ಹಿಟ್ಟು ಕಮ್ಮಿ ಆದರೆ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಹಾಕಿಬಿಟ್ಟು ಸೆಟ್ ಮಾಡ್ಕೊಂಡು ಇಡ್ಲಿ ಥರ ಸೆಟ್ ಮಾಡಿಕೊಂಡು ನೋಡಿ ತೆಗೆದುಬಿಡಿ ಕೈಯಿಂದ, ಅಂದರೆ ಆ ಕಪ್ಪಿಂದ ತೆಗೆದುಬಿಡಿ. ಇಡ್ಲಿ ಥರ ಪರ್ಫೆಕ್ಟ್ ಆಗಿರುವಂಥ ಒಂಚೂರು ಒಡೆಯದ ಹಾಗೆ ಎಷ್ಟು ಚಂದ ಮಾಡಿದ್ದೇವೆ ನೋಡಿ. ಯಾವುದೇ ಮೋಲ್ಡ್ ಇಲ್ಲ, ನಮಗೆ ಮೋದಕ ಮಾಡೋಕ್ಕಾಗಲ್ಲ, ಕೈಯಿಂದ ಒತ್ತಿ ಮಾಡಲಿಕ್ಕೆ ಬರಲ್ಲ ಅನ್ನೋ ಟೆನ್ಷನ್ ಇಲ್ಲ. ಜಸ್ಟ್ ಒಂದು ಕಪ್ ಇದ್ದರೆ ಸಾಕು. ಎಲ್ಲದನ್ನು ಹಾಗೆ ರೆಡಿ ಮಾಡ್ಕೊಂಡು ಇವಾಗ ನಾನು ನಾರ್ಮಲ್ ಆಗಿ ಇಡ್ಲಿ ಮಾಡುವ ಪಾತ್ರೆಯಲ್ಲೇ ಇದನ್ನ ಬೇಯಿಸ್ತಾ ಇದ್ದೀನಿ. ಸ್ಟೀಮ್ ಇಟ್ಬಿಟ್ಟಿದ್ದೀನಿ, ನೀರು ಹಾಕಿಬಿಟ್ಟು ಬಿಸಿ ಆದ ನಂತರ ನೀರು. ಇವಾಗ ಈ ಮೋದಕನ ಇಟ್ಬಿಟ್ಟು ಒಂದು 10ರಿಂದ 12 ನಿಮಿಷ ಸಾಕು, ಬೇಯಿಸ್ಕೊಳ್ಳಿ. ಮೋದಕ ರೆಡಿ ಆಗ್ತಾ ಇದೆ. ತುಂಬಾ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ಒಂಚೂರು ಒಡೆಯಲ್ಲಿ. ಇದಕ್ಕೆ ನೀವು ಬೇಕಾದರೆ ಒಂದು ಫೋರ್ಕ್ ಸಹಾಯದಿಂದ ಶೇಪ್ ಕೊಡ್ಬೋದು.
ನಾನು ಸಿಂಪಲಾಗಿ ಮಾಡ್ತಾ ಇದ್ದೇನೆ ನೋಡಿ, ಪರ್ಫೆಕ್ಟಾಗಿ ಮೋದಕ ರೆಡಿ ಆಗ್ತಾ ಇದೆ. ತುಂಬಾ ಸಿಂಪಲ್. ಇದಕ್ಕೆ ನೀವು ತುಪ್ಪನ ಸವರ್ಕೊಂಡು ಪೂಜೆಗೆ ಬೇಕಾದರೂ ಇಡ್ಬೋದು, ತಿನ್ನಲಿಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಇದರದ್ದು ಅಡ್ವಾಂಟೇಜ್ ಏನು ಅಂತಂದರೆ ತುಂಬ ಜನರಿಗೆ ಮೋದಕದ ಹಿಟ್ಟು ಹದ ಮಾಡಲಿಕ್ಕೆ ಬರಲ್ಲ. ಅಂದರೆ ನಾವು ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ನಾದ್ಬಿಟ್ಟು ಕೈಯಲ್ಲಿ ಶೇಪ್ ಕೊಡೋದು ಅಥವಾ ಮೊಲ್ಡಲ್ಲಿ ಶೇಪ್ ಕೊಡೋದೆಲ್ಲ ಕಷ್ಟ ಆಗುತ್ತೆ, ಒಡೆದು ಹೋಗುತ್ತೆ. ಈ ಥರ ಮಾಡೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ. ಹಿಟ್ಟನ್ನು ಜಾಸ್ತಿ ನಾದ್ಕೊಳ್ಳೋಕ್ಕೂ ಇಲ್ಲ. ಜಸ್ಟ್ ಒಂದು ಇಡ್ಲಿ ಕಪ್ ಅಥವಾ ನಾರ್ಮಲ್ ಕಪ್ ಇದ್ದರೆ ಸಾಕು, ಸುಲಭವಾಗಿ ಮೋದಕನ ಯಾರು ಬೇಕಾದರೂ ಮಾಡ್ಬೋದು. ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.